ಆದರೆ ಸುಮಾರು ಜನ ಹೇಳ್ತಾರೆ ನಮ್ಮ ಬಿಜಾಪುರ ಮತ್ತು ಬಾಗಲಕೋಟೆ ಜಿಲ್ಲೆಗೆ ಕೃಷ್ಣಾ ಕಣಿವೆಯಲ್ಲಿ ಬರುವುದಕ್ಕೆ 10,000 ಕನಿಷ್ಠ ಬೇಕಾಗಿತ್ತು. ಸೊ ಗೌರ್ಮೆಂಟ್ ಹ್ಯಾಸ್ ನಾಟ್ ಅಲೋಕೇಟೆಡ್ ದ ಎಡೆಕ್ವೇಟ್ ಫಂಡ್ ಅಂತ. ಬಜೆಟ್ ಇರೋದು 6 months ಬಜೆಟ್ ಇದು. ಓಕೆ. ಫ್ರಮ್ ಇಟ್ ಸ್ಟಾರ್ಟ್ ಫ್ರಮ್ ಆಗಸ್ಟ್ ಎಂಡ್ಸ್ March 31st. 6 months 10,000 crores is more than enough. Okay. Spending itself will be a problem. But anyhow, government is prepared to spend that much of huge money. Actually 10,000 we had promised to the people before election. Okay. That we are going to make a provision of 10,000 for 1 year financial year. Okay. Half year we have announced 10,000. That means we will not get that fine. In almost all Krishna basin has got so many lift irrigation schemes, and major amount will be utilized for schemes, lift irrigation schemes which will come under UKP. This money is more than sufficient. We have kept up our promise. Tell me, is the ಈಗ ತಮ್ಮದು ಇಲಾಖೆ ಬಗ್ಗೆ ಹೇಳಬೇಕಂದ್ರೆ ಬೆಂಗಳೂರು ಮತ್ತು ಮೈಸೂರಿಗೆ ಬಿಟ್ಟು IT ಪಾರ್ಕ್ಗಳನ್ನ ಬೇರೆ ಜಿಲ್ಲೆಗೆ ಟೂ ಟೈರ್ ಟೌನ್ಸ್ಗೆ ತಗೊಂಡು ಹೋಗ್ತೀವಿ. ಈಗ ಹುಬ್ಬಳ್ಳಿ ಧಾರವಾಡ ನಾನು ಮೊನ್ನೆ ಇನ್ಫೋಸಿಸ್ ನಾರಾಯಣ ಮೂರ್ತಿ ಅವ್ರ ಜೊತೆ ಮಾತಾಡಿದೆ. ಹಿ ಹ್ಯಾಸ್ ಅಗ್ರೀಡ್ ಟು ಕಮ್ ಟು ಹುಬ್ಬಳ್ಳಿ ಧಾರವಾಡ. ಅಲ್ಲಿ ಬಂದ್ರೆ ಅವ್ರು ಒಂದು 10,000 ಎಂಪ್ಲಾಯ್ಮೆಂಟ್ ಅಪರ್ಚುನಿಟಿ ಬರ್ತಾರೆ. ಬಿಗ್ ಪ್ಲೇಯರ್ ಬಂದ್ರೆ ಮತ್ತೆ ಸಣ್ಣ ಅವ್ರು ಭಾಳ ಮಂದಿ ಬರ್ತಾರೆ. ಆಮೇಲೆ ವಿಪ್ರೋದವ್ರಿಗೂ ನಾನು ಐ ಆಮ್ ಗೋಯಿಂಗ್ ಟು ರಿಕ್ವೆಸ್ಟ್. ನಂದೇನಿದೆ ಬೆಂಗಳೂರಿನಲ್ಲೇ IT BT ಇರಲಾರ್ದೆ ಅವನ್ನೆಲ್ಲ 2 ಟೈರ್ 3 ಟೈರ್ ಟೌನ್ಸಿಗೆ ತಗೊಂಡು ಹೋಗ್ಬೇಕು. ಅಂದರೆ ಕರ್ನಾಟಕ ರಾಜ್ಯ ಸರ್ವಾಂಗೀಣ ಅಭಿವೃದ್ಧಿ ಆಗಬೇಕು. ನಾರ್ತ್ ಕರ್ನಾಟಕದ ಮಕ್ಕಳು ಬೆಂಗಳೂರಿಗೆ ಹೋಗಿ ಜಾಬ್ ಮಾಡೋಣ. ನಮ್ಮಲ್ಲಿ ಅರೇಂಜ್ ಮಾಡಿದ್ವಿ. ಬೆಲ್ಗಾಮ್, ಹುಬ್ಬಳ್ಳಿ ಧಾರವಾಡ, ಗುಲ್ಬರ್ಗ, ಲೈಕ್ ವೈಸ್ ಮಂಗಳೂರು ಮತ್ತು ಬೇರೆ ಮೈಸೂರು. ಸೊ ವಿಶೇಷವಾಗಿ ನಾರ್ತ್ ಕರ್ನಾಟಕಕ್ಕೆ ಏನಾದ್ರು ನಾರ್ತ್ ಕರ್ನಾಟಕಕ್ಕೆ ಈಗಾಗಲೇ 128 crores ಟ್ರಿಬಲ್ IT, Indian Institute of Information Technology. That institute will come to Dharwad. Triple IT, 128 crores, out of which 45 crores will be shared by Karnataka. Remaining 25 crores it will be a grant from central government. 19 crores some companies will contribute. It will be a prestigious institute. And Bagalkot has got 3 crores one science center, science park. ಒಂದು ಕೊನೆ ಪ್ರಶ್ನೆ ಸರ್. ಈಗ ಹುಬ್ಬಳ್ಳಿಯಲ್ಲಿ ಏನದು ನಮ್ಮದು IT ಪಾರ್ಕ್ ಐತಿ, ಗುಲ್ಬರ್ಗಾದಲ್ಲಿ ಇದು ಸುಮಾರು ವರ್ಷದಿಂದ ಯೂಸ್ ಆಗಾಗ್ತಿಲ್ಲ ಅನ್ನೋಂಥ ಅದನ್ನು ಯುಟಿಲೈಸ್ ಮಾಡುವಂಥ ಉದ್ದೇಶದಿಂದ ಮಾಡ್ತೀವಿ. ಐ ಆಮ್ ಡ್ರೀಮಿಂಗ್ IT and BT should come to 2 tier towns. Okay. I will take a special interest. I will meet all the big leaders in IT BT, and I will pursue them, and I will see that IT BT industries will come to North Karnataka. That to 2 tier towns. Okay. Right. Thank you.